ಬೇಸಿಗೆ ಕಾಲದಲ್ಲಿ ಕುಡಿಯಲು ನೀರಿಲ್ಲ. ಮಳೆಗಾಲ ಬಂತಂತ ಹೇಳಿದ್ರೆ ನೀರು ಹರಿಲಿಕ್ಕೆ ಜಾಗವೇ ಇಲ್ಲ. ವರ್ಷವಿಡೀ ದುರ್ವಾಸನೆಯ ನಡುವೆಯೇ ಬದುಕುವಂತಹ ಪಾಡು. ಇದು ಮಂಗಳೂರಿನ ಕಂಬಳ ವಾರ್ಡ್ ಕರಂಗಲ್ಪಾಡಿ ನಿವಾಸಿಗಳ ದಿನನಿತ್ಯದ ಪರದಾಟ. ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. 5 ವರ್ಷದಿಂದ ಡ್ರೈನೇಜ್ ಇದ್ದು ತುಂಬಾ ಪ್ರಾಬ್ಲಮ್ ಅನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಎಲ್ಲಾ ಕಡೆದ್ದು ಡ್ರೈನೇಜ್ ಬಂದು ನಮ್ಮ ಕಾಂಪೌಂಡ್ ಅಲ್ಲಿ ಬೀಳ್ತದೆ. ಇಲ್ಲಿ ಯಾವಾಗ ನೋಡಿದ್ರು ಲೀಕ್ ಆಗುದು. ನಮ್ಮ ವಾಶ್ರೂಮ್ ಅನ್ನು ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನಮ್ಮ ವಾರ್ಡ್ ಕತೆ ಏನ್ ಕೇಳ್ತೀರಾ? ಹೇಳಿ ಪ್ರಯೋಜನ ಇಲ್ಲ ಸರ್. ಎಷ್ಟೇ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರ್ಲಿ, ನಮ್ಮ ವಾರ್ಡ್ನ ಡ್ರೈನೇಜ್ ಸಮಸ್ಯೆಯಂತೂ ಬಗೆಹರಿಯುವ ಲಕ್ಷಣವೇ ಕಾಣ್ತಿಲ್ಲ. ಇದು ಮಂಗಳೂರಿನ ಕಂಬಳ ವಾರ್ಡ್ನ ಬಹುತೇಕ ನಿವಾಸಿಗಳು ಆಡುವ ಮಾತು. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಜೊತೆಗೆ ಡ್ರೈನೇಜ್ ಸಮಸ್ಯೆ ಜೋರಾಗಿದೆ. ಕಳೆದ ಹಲವು ವರ್ಷಗಳಿಂದ ಇದಕ್ಕೆ ಮುಕ್ತಿ ದೊರಕಿಲ್ಲ. ಜೈಲ್ ರೋಡ್, ಪಿವಿಎಸ್, ವೇರ್ ಹೌಸ್, ಜನತಾ ಡಿಲಕ್ಸ್ ಪರಿಸರ ಮುಂತಾದೆಡೆ ನೀರಿನ ಸಮಸ್ಯೆ ಕಾಣುತ್ತಿದೆ. ಪ್ರತಿ ವರ್ಷ ಕೂಡ ಕಂಬಳ ವಾರ್ಡ್ ಜಲಾವೃತದ ಭೀತಿ ಎದುರಿಸುತ್ತದೆ. ಈ ಬಾರಿಯಂತೂ ಇನ್ನೂ ಹೂಳೆತ್ತದ ಕಾರಣ ಮೊದಲ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗುವುದಂತೂ ಗ್ಯಾರಂಟಿ ಎನ್ನುತ್ತಾರೆ ವಾರ್ಡ್ ನಿವಾಸಿಗಳು. ಇಲ್ಲಿನ ಎಂಪೈರ್ ಮಾಲ್ ಹಿಂಭಾಗ, ಜನತಾ ಡಿಲಕ್ಸ್ ಹೋಟೆಲ್ ರಸ್ತೆಯ ನಿವಾಸಿಗಳಂತೂ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೆಚ್ಚಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿರುವ ಈ ವಾರ್ಡು ಹೆಚ್ಚಿನ ಸಮಸ್ಯೆಯನ್ನ ಎದುರಿಸುತ್ತಿದೆ. ನೀರಿನ ಪ್ರೆಷರ್ ಕೊರತೆ ಕಂಬಳ ವಾರ್ಡ್ನಲ್ಲಿದೆ. ಕೆಲವೆಡೆ ಕೇವಲ 2 ತಾಸು ಮಾತ್ರ ನೀರು ಬರ್ತಾ ಇದ್ದು ಇದು ಸಾಕಾಗುತ್ತಿಲ್ಲ ಎಂದು ಜನ ದೂರುತ್ತಿದ್ದಾರೆ. ಡ್ರೈನೇಜ್ ಸಮಸ್ಯೆಯಂತೂ ಮಿತಿ ಮೀರಿದೆ. ರಾಜಕಾಲುವೆಗಳ ಹೂಳೆತ್ತುವಿಕೆ ಕಾರ್ಯ ಇನ್ನೂ ಶುರುವಾಗಿಲ್ಲ. ಜನತೆಯ ಕಷ್ಟವನ್ನ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ಸಿಗದಿರುವುದು ವಿಪರ್ಯಾಸ. ನಮ್ಮ ವ್ಯಾಪ್ತಿಯಲ್ಲಿ ಡ್ರೈನೇಜ್ ಸಮಸ್ಯೆ ಗಂಭೀರವಾಗಿದ್ದು ದುರ್ವಾಸನೆಯ ನಡುವೆಯೇ ಬದುಕುತ್ತಿದ್ದೇವೆ. ಹಿರಿಯ ನಾಗರಿಕರೇ ಹೆಚ್ಚು ಇರುವ ನಮ್ಮ ವ್ಯಾಪ್ತಿಯ ಸಮಸ್ಯೆಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೇವೆ. ಆದಷ್ಟು ಶೀಘ್ರ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತ ಒತ್ತು ನೀಡಬೇಕು ಎಂದು ಕರಂಗಲ್ಪಾಡಿ ನಿವಾಸಿ ಲಿಲ್ಲಿ ಪಿಂಟೋ ಅವರು ಕೇಳಿಕೊಂಡಿದ್ದಾರೆ. ಇಲ್ಲಿ ನಾವು ಸತತ 5 ವರ್ಷದಿಂದ ಡ್ರೈನೇಜ್ ಇದ್ದು ತುಂಬ ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಎಲ್ಲ ಕಡೆದ್ದು ಡ್ರೈನೇಜ್ ಬಂದು ನಮ್ಮ ಕಾಂಪೌಂಡಲ್ಲಿ ಬೀಳ್ತದೆ. ಇಲ್ಲಿ ದೊಡ್ಡ ಒಂದು ಮ್ಯಾನ್ಯುವಲ್ ಉಂಟು. ಆ ಮ್ಯಾನ್ಯುವಲ್ ಯಾವಾಗ ನೋಡಿದರೂ ಲೀಕ್ ಆಗೋದು. ಆ ಲೀಕ್ ಆಗಿ ನಮ್ಮದು ಉಳಿದ ಚೇಂಬರ್ಸ್ ಎಲ್ಲ ಲೀಕ್ ಆಗಿ ಬ್ಲಾಕ್ ಆಗಿ ನಮಗೆ ನಮ್ಮ ವಾಶ್ರೂಮನ್ನು ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಲವು ಸಾರಿ ನಾವು ಹೋಗಿ ಆಫೀಷಿಯಲ್ಸಿಗೆ, ಕಾರ್ಪೊರೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವರಿಗೆ ಹೇಳಿ ತಿಳಿಸಿ ಅವರನ್ನು ಕರ್ಕೊಂಡು ಬಂದು ಅವರನ್ನು ನಾವು ತೋರಿಸಿದ್ದೇವೆ. ಅವರು ನೋಡಿ ಎಲ್ಲ ಆಗಿದೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಮನೆಯಿಂದ ಶಾರದಾ ವಿದ್ಯಾಲಯ ತನಕದ್ದು ಅದು ಡ್ರೈನೇಜ್ ಲೈನ್, ಪೈಪ್ ಲೈನ್ ಸರಿ ಇಲ್ಲ, ಅದು ಹೊಸದಾಗಿ ಹಾಕಬೇಕು. ಅದು ಹಾಕುವ ತನಕ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅದಕ್ಕೆ ನೀವು DC ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ನನಗೇ ಅವರು ತುಂಬ ಪ್ರೆಷರ್ ಮಾಡಿದರು. ಹಾಗೆ ನಾನು ಏನು ಮಾಡಿದೆ, DC ಹತ್ರನೇ ಹೋಗಿ ಸತತ 5 ಗಂಟೆಗಳ ಕಾಲ ನಾನು ಅವರನ್ನು ವೆಯ್ಟ್ ಮಾಡಿ, ಅವರನ್ನು ಮೀಟ್ ಮಾಡಿ, ಅಪ್ಲಿಕೇಶನನ್ನು ಕೊಟ್ಟು ಅವರಲ್ಲಿ ಮಾತಾಡಿಸಿ ನಾನು ಬಂದೆ. ಭರವಸೆ ಕೊಟ್ಟಿದ್ದಾರೆ, ಮಾಡ್ತೇನೆ, ಅವರಿಗೆ ನನಗೆ ಕಂಪ್ಲೇನ್ ಅದು ಬಂದಿದೆ, ಆ ವಿಷಯ ನನಗೆ ಗೊತ್ತಿದೆ ಅಂತ ನನಗೆ ಹೇಳಿದರು. ಹಾಗೆ ಈಗ ಈ ಪ್ರಾಬ್ಲಮಿಗೆ ಅವರು ಬೇಗನೆ ಸ್ಪಂದಿಸಲಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಇದರಿಂದಾಗಿ ನಮಗೆ ಎಷ್ಟು ತುಂಬ ಹೆಲ್ತ್ ಇಶ್ಯೂ, ನಾವು ಸೀನಿಯರ್ ಸಿಟಿಸನ್ಸ್, ಹೆಲ್ತ್ ಇಶ್ಯೂ ಇದರಿಂದ ನಮಗೆ ಇಲ್ಲಿ ವಾಸನೆಯಿಂದ ನಿಲ್ಲಲಿಕ್ಕೇ ಆಗ್ತಾ ಇಲ್ಲ. ಅಂದರೆ ತುಂಬ ವಾಸನೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿದ್ದು ವಾಸನೆ, ಮತ್ತು ನಾವು ಕಾಂಪೌಂಡಲ್ಲಿ ನಡೆಯುವಂಗೆ ಇಲ್ಲ. ಆ ರೀತಿದ್ದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಮಳೆಗಾಲದಲ್ಲಿ ಈಗ ಮಳೆಗಾಲ ಬರಲಿಕ್ಕೆ ಇನ್ನು 2 ತಿಂಗಳು ಇರುವುದರಿಂದ ನೀರು ತುಂಬಿ ಈ ಡ್ರೈನೇಜು ಮತ್ತು ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ತುಂಬ ಸಮಸ್ಯೆಗಳು ನಾವು ಈಗ ಫೇಸ್ ಮಾಡಬೇಕಾಗ್ತದೆ. ಅದರ ಮುಂಚೆ ಬಂದು ನೀವು ನೋಡಿ ಈ ಪ್ರಾಬ್ಲಮನ್ನು ಬೇಗನೆ ಸರಿಪಡಿಸಬೇಕಂತ ಕೇಳಿಕೊಳ್ತೇನೆ. ಅದಲ್ಲದೆ ನಮ್ಮ ಕಾಂಪೌಂಡಲ್ಲಿ ನೀರಿನ ಕಾಲುವೆ ಉಂಟು. ಆ ನೀರಿನ ಕಾಲುವೆಯಲ್ಲಿ ಡ್ರೈನೇಜ್ ನೀರನ್ನು ಬಿಡುವುದು ಇದು ಸರಿನೇ? ನೀವೇ ಹೇಳಿ.
ಸ್ಮೆಲ್ಲಿನಿಂದ ನಮಗೆ ನಿಲ್ಲಲಿಕ್ಕೇ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಕಂಬ್ಳಾ ವಾರ್ಡ್ ಕರಂಗಲ್ಪಾಡಿ ಪ್ರದೇಶದ ನಿವಾಸಿಗಳ ಸಮಸ್ಯೆಗೆ ಮೌನ ವಹಿಸಿರುವ ಅಧಿಕಾರಿಗಳ ನಡೆ ಖಂಡನೀಯ. ಜನತೆಯ ಕಷ್ಟವನ್ನ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ಸಿಗದಿರುವುದು ವಿಪರ್ಯಾಸ. ಜೀವನ್ ಮಂಗಳೂರು, ದೈಜವಳ್ ನ್ಯೂಸ್.